ವಿಧಾನಸಭೆಯಲ್ಲಿ ನಡೆದ ಬಜೆಟ್ ಅಧಿವೇಶನದ ಚರ್ಚೆಯಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಅಭಿವೃದ್ಧಿ ವಿಚಾರವನ್ನ ಶಾಸಕ ಅಶೋಕ್ ಕುಮಾರ್ ರೈ ಪ್ರಸ್ತಾಪಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಈ ಬಾರಿ ಬಜೆಟ್ನಲ್ಲಿ ಸಾಕಷ್ಟು ಅನುದಾನ ನೀಡಿದ್ದು 23 ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನ ಬಜೆಟ್ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದಾರೆ. ಆದರೆ ಬಿಜೆಪಿ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ದುರ್ಬಿನ್ ಹಾಕಿ ಹುಡುಕಿದರೂ ಸಿಗಲಾರದು ಅಂತ ಬಿಜೆಪಿಯವರ ಕಾಲೆಳೆದಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಮಾತನಾಡ್ತಿದ್ದ ಶಾಸಕ ಅಶೋಕ್ ಕುಮಾರ್ ರೈ ಅವರು ಜಿಲ್ಲೆಗೆ ಯಾವ ಅನುದಾನ ನೀಡಲಾಗಿದೆ ಎಂದು ವಿವರಿಸುತ್ತಾ ಸರ್ಕಾರಕ್ಕೆ ಜಿಲ್ಲೆಯ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ರು. ಈ ವೇಳೆ ಬಿಜೆಪಿ ಶಾಸಕರ ಕಡೆಯಿಂದ ನಿಮ್ಮ ಕ್ಷೇತ್ರದ ಮೆಡಿಕಲ್ ಕಾಲೇಜು ಸುಳ್ಳು ಆಶ್ವಾಸನೆ ಅಂತ ಶಾಸಕ ಅಶೋಕ್ ರೈ ಬಾಯಿ ಮುಚ್ಚಿಸುವ ಪ್ರಯತ್ನ ನಡೆಸಿದ್ರು. ಈ ವೇಳೆ ನನ್ನ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ನನಗೆ ಗೊತ್ತು. 100 ಬೆಡ್ ಆಸ್ಪತ್ರೆ ಇರುವಲ್ಲಿ ಮೆಡಿಕಲ್ ಕಾಲೇಜು ಆಗೋದಿಲ್ಲ ಎಂಬುದು ಗೊತ್ತು. ಆದರೆ ನಮಗೆ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನ ಹೇಗೆ ಮಾಡಬೇಕು ಅಂತ ಗೊತ್ತಿದೆ. ನನ್ನ ಕ್ಷೇತ್ರದ ವಿಚಾರದಲ್ಲಿ ತಲೆ ಬಿಸಿ ಮಾಡಬೇಡಿ, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ಅಂತ ಜಿಲ್ಲೆಯ ಬಿಜೆಪಿ ಶಾಸಕರಿಗೆ ತಿರುಗೇಟು ನೀಡಿದ್ದಾರೆ ಅಶೋಕ್ ಕುಮಾರ್ ರೈ. ಒಂದು ರೂಪಾಯಿ ಇಟ್ಟಿದ್ರೆ ಪುಸ್ತಕ ಕೊಟ್ಟಿದ್ದಾರೆ. ಇಂಡಿಯಾ ಅಣೆಕಟ್ಟಿಗೆ ಸಭಾಧ್ಯಕ್ಷರೇ, ನಮ್ಮ ಆತ್ಮೀಯರಿಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಿಗೆ ನಾನು ಒಂದು ಪ್ರಶ್ನೆಯನ್ನು ಹಾಕ್ತೀನಿ. ಸಭಾಧ್ಯಕ್ಷರೇ, ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು. ಸಭಾಧ್ಯಕ್ಷರೇ, 5 ವರ್ಷದ ಬಜೆಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರನ್ನು ಹುಡುಕಿಕೊಡ್ಲಿ. ಇವರು ದುರ್ಬಿನ್ ಇಟ್ಟು ಕೊಟ್ಟರೆ ಅವರ ಹೆಸರು ಇಲ್ಲ, ಪುತ್ತೂರಿನ ಹೆಸರು ಇಲ್ಲ. ಇವತ್ತಿನ ಬಜೆಟ್ ಅಲ್ಲಿ 24 ಸಲ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ನಾವು ಮಾತಾಡ್ತೇವೆ. ಅದನ್ನು ಹುಡುಕಿ ಸಭಾಧ್ಯಕ್ಷರೇ, ಎಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರಿದೆ, ಎಲ್ಲಿ ಯಾರಾದ್ರೂ ಅದನ್ನು ಅಭಿನಂದಿಸಬೇಕು. ಅದನ್ನು ಅಭಿನಂದಿಸಬೇಕು. 5 ವರ್ಷದ ಬಜೆಟ್ನಲ್ಲಿ ಇವರು ಹುಡುಕಲಿ. ಎಷ್ಟು ಸಲ ಮಂಗಳೂರಿನ ಹೆಸರು ಬಂದಿದೆ, ಎಷ್ಟು ಸಲ ಪುತ್ತೂರಿನ ಹೆಸರು ಬಂದಿದೆ, ಹುಡುಕಲಿ ಸಭಾಧ್ಯಕ್ಷರೇ. ಇವತ್ತು 23 ಸಲ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಉಡುಪಿ ಹೆಸರು ಈ ಬಜೆಟ್ ಮುದ್ರೆ ಆಗಿದೆ. ಸಭಾಧ್ಯಕ್ಷರೇ, ಹೆಸರು ಬಂದಿದೆ. ಸಭಾಧ್ಯಕ್ಷರೇ, ನಾನು ಹೇಳುದು, ಇವರು ಇನ್ನೊಂದು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಕೊಟ್ಟಿದ್ದಾರೆ, ಅದನ್ನು ತೆಗೊಳ್ಳುವ ಕೆಲಸ ನಮಗೆ ಗೊತ್ತಿದೆ. ನಿಮ್ಮ ಕ್ಷೇತ್ರದಲ್ಲಿ ಏನೋ ದೊಡ್ಡ ಕೆಲಸಗಳ ಸಾಧನೆಗಳಿದ್ರೆ ಹಿಂದೆ 5 ವರ್ಷದ ಹಿಂದೆ ಮಾಡಬೇಕಿತ್ತು. ನನ್ನ ಕ್ಷೇತ್ರಕ್ಕೆ ನೀವು ದಯಮಾಡಿ ಮಾತಾಡಬೇಡಿ. ನಾನು ನೋಡ್ಕೊಳ್ತೀನಿ ಸಭಾಧ್ಯಕ್ಷರೇ.